ಕೈ ನೈರ್ಮಲ್ಯ ಅರಿವು ಕಾರ್ಯಕ್ರಮ 2020 ಸ್ವಚ್ಛ ಕೈಗಳು ಸುರಕ್ಷಿತ ಆರೈಕೆ ಕಾರ್ಯಕ್ರಮಕ್ಕೆ ಕ್ಷೇಮ ಆಸ್ಪತ್ರೆಯ ಚಿಂತನಾ ಸಭಾಂಗಣದಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯದ ಉಪಕುಲಾಧಿಪತಿ ಡಾ ಎಂ ಶಾಂತರಾಮ ಶೆಟ್ಟಿ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ನಿಟ್ಟೆ ವಿಶ್ವವಿದ್ಯಾಲಯದ ಉಪಕುಲಾಧಿಪತಿ ಡಾ ಎಂ ಶಾಂತರಾಮ ಶೆಟ್ಟಿ ಅವರು, ಆಸ್ಪತ್ರೆಗಳಲ್ಲಿ ಸೋಂಕು ತಡೆಗಟ್ಟಲು ಜಾಗೃತಿ ಕಾರ್ಯಕ್ರಮಗಳು ಅಗತ್ಯ. ಕೈ ನೈರ್ಮಲ್ಯಕ್ಕೆ ಆಸ್ಪತ್ರೆ ಸಿಬ್ಬಂದಿ ಹೆಚ್ಚಿನ ಒತ್ತು ನೀಡಬೇಕಿದೆ ಎಂದು ಅವರು ತಿಳಿಸಿದರು. ನೋಟುಗಳ ಮೂಲಕ ಬ್ಯಾಕ್ಟೀರಿಯಾ ಹರಿದಾಡಲು ಸಾಧ್ಯ. ಒಬ್ಬರಿಂದ ಇನ್ನೊಬ್ಬರಿಗೆ ನೋಟು ಕೈ ಬದಲಾವಣೆ ಆಗುವುದರ ಮೂಲಕ ಹರಿದಾಡಲು ಸಾಧ್ಯ. ಆಸ್ಪತ್ರೆಗಳಲ್ಲೂ ಸೋಂಕು ತಗುಲಿರುವ ವ್ಯಕ್ತಿಯ ಶುಶ್ರೂಷೆ ಬಳಿಕ ಸಿಬ್ಬಂದಿ ಅಗತ್ಯ ಕೈ ನೈರ್ಮಲ್ಯಗೊಳಿಸಬೇಕಾಗಿದೆ. ಇದಕ್ಕಾಗಿ ಹಮ್ಮಿಕೊಂಡಿರುವ ಜಾಗೃತಿ ಕಾರ್ಯಕ್ರಮಗಳು ಇನ್ನಷ್ಟು ಆರೋಗ್ಯ ಕ್ಷೇತ್ರಗಳಲ್ಲಿ ನಡೆಯಲಿ ಅಂತ ಅಭಿಪ್ರಾಯಪಟ್ಟರು. Talking of the importance of the hand as a functional element, but how important it is to keep our hands clean. I was just wondering when this morning when I was just coming out to get into my car, my driver was putting his hand into the nose, and then I'm sure he will go and start driving his car. I told him go and wash your hands and see that you clean. This is our everyday life. You may be interested to know the most infected part which we touch every day is your notes in your pocket. A study has been done where a 10 rupee note or a 100 rupee note which is circulated, it may go to hundreds of. ಇನ್ನು ನಿಟ್ಟೆ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಸತೀಶ್ ಕುಮಾರ್ ಭಂಡಾರಿ ಮಾತನಾಡಿ, ಆಸ್ಪತ್ರೆಗಳಲ್ಲಿ ಕೈ ನೈರ್ಮಲ್ಯೀಕರಣ ಅರಿವು ಪರಿಣಾಮಕಾರಿಯಾಗಿ ಆಗಬೇಕಾಗಿದೆ. ಹೆಚ್ಚಿನ ಯುವ ವೈದ್ಯರು ಇದನ್ನು ಪಾಲಿಸ್ತಾ ಇಲ್ಲ. ಊಟದ ಸಮಯದಲ್ಲಿ ನೇರವಾಗಿ ಶುಶ್ರೂಷಾ ಕೇಂದ್ರದಿಂದ ಹೊರಬಂದು ಕೈ ಸರಿಯಾಗಿ ತೊಳೆಯದೆ ಮುಂದುವರಿತಾ ಇದ್ದಾರೆ. ಇದರಿಂದ ಸೋಂಕು ಹರಡಲು ಸಾಧ್ಯತೆಗಳಿವೆ ಅಂತ ಹೇಳಿದರು. Weiss, I may be pronouncing it a little awkwardly. He was a Hungarian physician. When he started the concept of hand washing, particularly before treating pregnant women before delivery, and he pioneered the concept of hand washing, and he said the postpartum death can be reduced. He was ridiculed actually. After some time they found that hand washing can reduce the infection rate and can prevent mortality. I think all of you are aware that hand hygiene is one of the important tools in preventing hospital acquired infection. ಕ್ಷೇಮ ವೈದ್ಯಕೀಯ ಕಾಲೇಜಿನ ಡೀನ್ ಡಾ ಪಿಎಸ್ ಪ್ರಕಾಶ್, ಸಹಡೀನ್ಗಳಾದ ಡಾ ಅಮೃತ್ ಮಿರಾಜ್ಕರ್, ಡಾ ಜಯಪ್ರಕಾಶ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿದ್ದರು. ವೈದ್ಯಕೀಯ ಅಧೀಕ್ಷಕ ಡಾ ಶಿವಕುಮಾರ್ ಹಿರೇಮಠ್, ಯುವಲ್ ಕಿರಣ್, ವಿಕ್ಕಿ ಪ್ರಿಯಾ ಫೆರ್ನಾಂಡಿಸ್, ಜೂಡಿ ರಾಡ್ರಿಗಸ್ ಉಪಸ್ಥಿತರಿದ್ದರು. ಕ್ಷೇಮ ಇಂಜೆಕ್ಷನ್ ಕಂಟ್ರೋಲ್ ಕಚೇರಿಯ ಡಾ ಅಮೃತ್ ಖೇಲ್ಗಿ ಎಚ್ಐಸಿ ವರದಿ ನೀಡಿದರು. ಕಿಶೋರ್ ಕುಮಾರ್ ಬಯೋಚೆಕ್ ಗ್ಲೋ ಕುರಿತು ಪ್ರದರ್ಶನ ನೀಡಿದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇರ್ಲಕಟ್ಟೆ.